ಏನು 14ನೇ ದಿವಸದ ಅನಿರ್ದಿಷ್ಟಾವಧಿ ಹೋರಾಟವನ್ನು ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಯವರ ಒಂದು ಮನವಿಯ ಹಿನ್ನೆಲೆಯಲ್ಲಿ ಏನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಮಾನ್ಯ ಸಚಿವರು ಒಂದು ಕೋರಿದ್ದರ ಹಿನ್ನೆಲೆಯಲ್ಲಿ ಮತ್ತು ಅವರ ಮನವಿ ಹಿನ್ನೆಲೆಯಲ್ಲಿ ನಾವು ಈ ಅನಿರ್ದಿಷ್ಟಾವಧಿ ಹೋರಾಟವನ್ನು ತಾಲೂಕು ಕೇಂದ್ರಗಳಿಗೆ ವರ್ಗಾಯಿಸುವ ಮತ್ತು ಅಲ್ಲಿಂದ ಮತ್ತೆ ಹೋರಾಟವನ್ನು ಪ್ರಾರಂಭ ಮಾಡುವ ನಿಟ್ಟಿನಲ್ಲಿ ಏನು ಕೋರ್ ಕಮಿಟಿ ನಿರ್ಧಾರ ಮಾಡಿದೆಯೋ ಅದರಂತೆಯೇ ಇವತ್ತು ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನಲ್ಲಿ ಅಲ್ಲಿನ NPS ನೌಕರ ಸಂಘದ ಅಧ್ಯಕ್ಷರಾದ ಮನು ಮತ್ತು ತಂಡ ಮತ್ತು ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಮಂಜುನಾಥ್ ಮತ್ತು ಅವರ ತಂಡದ ನೇತೃತ್ವದಲ್ಲಿ ಇವತ್ತು ವೋಟ್ ಫಾರ್ OPS ಅಭಿಯಾನ ಏನಿದೆ ಆ ಅಭಿಯಾನ ಇವತ್ತು ಅಧಿಕೃತವಾಗಿ ತುಮಕೂರಿನ ತುರುವೇಕೆರೆಯಿಂದ ಪ್ರಾರಂಭ ಆಗ್ತಾಯಿದೆ. ಅದೇ ಮಾದರಿಯಲ್ಲಿ ಇಡೀ ರಾಜ್ಯಾದ್ಯಂತ ಎಲ್ಲ ಏನು ರಾಜ್ಯ ಪದಾಧಿಕಾರಿಗಳು, ರಾಜ್ಯ ಸಮಿತಿ ಸದಸ್ಯರು, ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರುಗಳು ಚರ್ಚಿಸಿ ಅವರವರ ಜಿಲ್ಲೆ ತಾಲೂಕಿನಗಳಲ್ಲಿ ಇದಕ್ಕೆ ಅಧಿಕೃತವಾಗಿ ಚಾಲನೆಯನ್ನು ಕೊಡಬೇಕು, ತಕ್ಷಣ ತಡ ಮಾಡಿದೆ ಅಂಥೇಳಿ ಈ ಮೂಲಕ ಕೋರ್ತೇನೆ. ಮತ್ತು ಏನು ತುರುವೇಕೆರೆಯಲ್ಲಿ ಇವತ್ತು ವೋಟ್ ಫಾರ್ OPS ಪ್ರಾರಂಭ ಆಗಿದೆ, ಅದನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ತುರುವೇಕೆರೆ ತಾಲೂಕು ಅಧ್ಯಕ್ಷರು ಮನು ಅವರು ಮತ್ತು ಅವರ ತಂಡ ಮತ್ತು ಜಿಲ್ಲಾಧ್ಯಕ್ಷರು ಮಂಜುನಾಥ್ ಮತ್ತು ಅವರ ತಂಡಕ್ಕೆ ನಾನು ವಿಶೇಷವಾದಂಥ ಅಭಿನಂದನೆಯನ್ನು ರಾಜ್ಯ ಸಂಘದ ಪರವಾಗಿ ಮತ್ತು ಕೋರ್ ಕಮಿಟಿಯ ಪರವಾಗಿ ನಾನು ಹೇಳ್ತಾನೆ. ಈ ಒಂದು ವೋಟ್ ಫಾರ್ OPS ಅಭಿಯಾನ ಭಾಳ ಯಶಸ್ವಿಯಾಗಿ ಇಡೀ ರಾಜ್ಯಾದ್ಯಂತ ನಡೀಲಿ. ಆದಷ್ಟು ಬೇಗ NPS ರದ್ದುಗೊಳಿಸುವ ಒಂದು ಆದೇಶ ಹೊರಬೀಳಲಿ ಅಂತೇಳಿ ಈ ಮೂಲಕ ಎಲ್ಲರನ್ನೂ ಕೋರ್ತೇನೆ. ಮತ್ತು ಮತ್ತೊಮ್ಮೆ ವೋಟ್ ಫಾರ್ OPS ಅಭಿಯಾನವನ್ನು ಅಧಿಕೃತವಾಗಿ ತುರುವೇಕೆರೆಯಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಎಲ್ಲರನ್ನೂ ಕೂಡ ಅದರೊಂದಿಗೆ ಸೇರಿದಂಥ ಎಲ್ಲ NPS ನೌಕರರಿಗೆ ಈ ಸಂದರ್ಭದಲ್ಲಿ ನಾನು ವಿಶೇಷವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.